ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಜಾತಿ ಲೆಕ್ಕ ಪಕ್ಕಾ ಸಿಎಂ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹೊಸ ಜಾತಿಗಳ ಸೃಷ್ಟಿಯಿಂದ ಉಂಟಾದ ಗೊಂದಲ ಮತ್ತು ಪ್ರಬಲ ಸಮುದಾಯಗಳಲ್ಲಿ ಕಂಡುಬರುತ್ತಿರುವ ಅಸಮಾಧಾನದ ಹೊಗೆಯ ನಡುವೆಯೇ ಸರ್ಕಾರವು ಈಗಾಗಲೇ ನಿಗದಿಪಡಿಸಿದಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆಸಲು ತೀರ್ಮಾನಿಸಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮೀಕ್ಷೆಯ ಕುರಿತು ಚರ್ಚೆ ನಡೆದಿತ್ತು. ಹಿಂದುಳಿದ ವರ್ಗಗಳ ಆಯೋಗವು ಸಮೀಕ್ಷೆಗಾಗಿ ಸಿದ್ಧಪಡಿಸಿರುವ ಕೈಪಿಡಿಯ ಜಾತಿ ಪಟ್ಟಿಯಲ್ಲಿ ಹೊಸ ಜಾತಿಗಳ ಸೇರ್ಪಡೆ ಹಾಗೂ ಹಿಂದೂ ಜಾತಿಗಳ ಹೆಸರಿನಲ್ಲಿ ಜೊತೆಗೆ ಕ್ರಿಶ್ಚಿಯನ್ ಪದದ ಉಲ್ಲೇಖದ ಕುರಿತು ಕೆಲವು ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಆಯೋಗದ ಈ ನಡೆಯನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದ್ದು, ಸರ್ಕಾರ ಪಕ್ಷದ ವರ್ಚಸ್ಸಿಗೆ ಹಿನ್ನಡೆಯಾಗಬಾರದು ಎಂಬ ಆತಂಕವನ್ನ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಸಮೀಕ್ಷೆ ಮುಂದೂಡಿಕೆಯಾಗಬಹುದೆಂಬ ಚರ್ಚೆಗಳು ನಡೆದಿದ್ದವು. ಸುದ್ದಿಗಾರರ ಜೊತೆ ಮಾತನಾಡಿದ ಸಿದ್ದರಾಮಯ್ಯ ಅವರು, ಸಮೀಕ್ಷೆಯ ಬಗ್ಗೆ ಸರ್ಕಾರದ ಅಭಿಪ್ರಾಯಗಳನ್ನು ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಿಳಿಸಲಾಗಿದೆ. ಆಯೋಗವು ಸಂವಿಧಾನಬದ್ಧವಾದ ಸಂಸ್ಥೆ. ಇಂತಹ ವಿಚಾರಗಳಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರ ಆಯೋಗಕ್ಕೆ ಇದೆ. ನಾವು ನಿರ್ದೇಶನ ನೀಡಲು ಬರುವುದಿಲ್ಲ, ಆಯೋಗ ನಿರ್ಧಾರ ಕೈಗೊಳ್ಳಲಿ ಎಂದು ಹೇಳಿದರು. ಸಚಿವ ಸಂಪುಟ ಸಭೆಯಲ್ಲಿ ಯಾವ ಗೊಂದಲವೂ ಆಗಿಲ್ಲ. ಸಮೀಕ್ಷೆಯ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರವನ್ನ ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ಪ್ರತಿಯೊಬ್ಬ ಸಚಿವರು ರಾಜಕೀಯವಾಗಿಯೇ ಉತ್ತರ ನೀಡಬೇಕು, ಅವರ ಹೇಳಿಕೆಗಳನ್ನು ಖಂಡಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಅದನ್ನ ಬಿಟ್ಟರೆ ಸಂಪುಟದಲ್ಲಿ ಬೇರೆ ವಿಚಾರ ಚರ್ಚೆಯಾಗಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು. ಸರ್ಕಾರದ ಸಲಹೆಯನ್ನ ಪರಿಗಣಿಸಿರುವ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಪಟ್ಟಿಯಲ್ಲಿರುವ ಹಿಂದೂ, ಕ್ರೈಸ್ತ ಎಂಬ ಉಲ್ಲೇಖವನ್ನ ಕೈಬಿಟ್ಟು ಸಮೀಕ್ಷೆ ನಡೆಸಲು ನಿರ್ಧರಿಸಿದೆ. ಹೊಸದಾಗಿ ಜಾತಿ ಪಟ್ಟಿ ನೀಡಬೇಕೇ ಅಥವಾ ಮುದ್ರಣಗೊಂಡಿರುವ ಕೈಪಿಡಿಯಲ್ಲಿನ ಪುಟದಲ್ಲಿ ಈ ವಿವರವನ್ನ ಮರೆಮಾಚಬೇಕೇ ಎಂಬ ತೀರ್ಮಾನವನ್ನ ಆಯೋಗ ಮಾಡಲಿದೆ. ಈ ಬೆನ್ನಲ್ಲೇ ಹಿಂದುಳಿದ ವರ್ಗಗಳ ಆಯೋಗವು ಸಮೀಕ್ಷಾ ಕಾರ್ಯಕ್ಕೆ ದಿನಾಂಕವನ್ನ ನಿಗದಿಪಡಿಸಿ ಅನುಮತಿ ನೀಡುವಂತೆ ಕೋರಿದ್ದ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರವು ಒಪ್ಪಿಗೆ ಸೂಚಿಸಿದೆ. ಜಾತಿವಾರು ಸಮೀಕ್ಷೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ ಹಲವು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳ ತುರ್ತು ವಿಚಾರಣೆ ನಡೆಸಿದ ಹೈಕೋರ್ಟ್, ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ, ಭಾರತ ಜನಗಣತಿ ಆಯುಕ್ತ ಸೇರಿದಂತೆ ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಲು ಆದೇಶಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸೇರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಏನಂದ್ರೆ ಜಾತಿ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಿರಾತಂಕವಾಗಿ ನಡೆಯಲಿದೆ. ಸಮೀಕ್ಷೆ ನಡೆಸೋ ಬಗ್ಗೆ ವಿರೋಧ ಕೂಡ ವ್ಯಕ್ತವಾಗಿದೆ. ಆದರೂ ಸಿದ್ದರಾಮಯ್ಯ ಅವರು ಯಾವುದೇ ಯೋಜನೆಗೆ ಕೈ ಹಾಕಿದ್ರೆ ಅದನ್ನ ನಡೆಸದೆ ಕೂಡ ಬಿಡುವುದಿಲ್ಲ, ಅದನ್ನ ಜಾರಿಗೊಳಿಸ್ತಾರೆ. ನೋಡಿ, ಭಾರತ ಅಂದ್ರೆ ಈ ದೇಶ ಸಾಂವಿಧಾನಿಕವಾಗಿ ಜಾತ್ಯತೀತ ರಾಷ್ಟ್ರ. ಅಂದ್ರೆ ಜಾತಿಗಳು ಇಲ್ಲಿ ನಗಣ್ಯ. ಎಲ್ಲ ಜಾತಿಗಳು ಏಕಪ್ರಕಾರವಾಗಿ ಇರುವಂತಹ ಒಂದು ದೇಶ. ಜಾತ್ಯತೀತತೆ ಅಂತ ನಾವು ಹೇಳ್ತೇವೆ, ಸೆಕ್ಯುಲರ್ ಇಂಡಿಯಾ ಅಂತ ಹೇಳ್ತೇವೆ. ಆದರೆ ದೇಶದ ಸಂವಿಧಾನದಲ್ಲಿ ಪೀಠಿಕೆಗೆ ಜಾತ್ಯತೀತತೆ ಎನ್ನುವಂಥ ಪದವನ್ನು ಸೇರಿಸಿದ್ದೇ ಸ್ವಾತಂತ್ರ್ಯ ಬಂದು 30 ವರ್ಷಗಳ ನಂತರ. ಆದರೂ ನಾವು ಜಾತ್ಯತೀತರು. ಅಂತಹ ಜಾತ್ಯತೀತ ದೇಶದಲ್ಲಿ ಇವತ್ತು ಜಾತಿ ಗಣತಿಯನ್ನು ಮಾಡ್ತಾರೆ. ಅದು ಸಹ ಸರ್ಕಾರವೇ ಇದನ್ನು ಮುಂದೆ ನಿಂತುಕೊಂಡು ಮಾಡ್ತದೆ. ಯಾಕಂತ ಹೇಳಿದ್ರೆ ಜಾತಿಗಳ ಮಧ್ಯೆ ಇರುವ ಅಸಮತೋಲನವನ್ನು ತೊಳೆದು ಹಾಕಿ ಅದನ್ನು ಒಂದೇ ಭೂಮಿಕೆ ಮೇಲೆ ತರಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ಪಷ್ಟವಾದ ಲೆಕ್ಕ ನಿಮಗೆ ಸಿಗಬೇಕು ಅಂತ ಹೇಳಿ. ನೀವು ಜಾತಿ ಲೆಕ್ಕ ಮಾಡುವುದಕ್ಕಿಂತ ಮೊದಲು ನೀವು ಇಲ್ಲಿ ಜನಸಂಖ್ಯೆ ಎಷ್ಟು ಇದೆ ಅದರ ಗಣತಿ ಮಾಡಬೇಕು. ಇಲ್ಲಿ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಒಟ್ಟಾರೆ ಇರುವಂತಹ ಜನಸಂಖ್ಯೆ ಎಷ್ಟು, ಅದರಲ್ಲಿ ಮೂಲ ಕನ್ನಡಿಗರು ಯಾರು,
ಕರ್ನಾಟಕದವರು ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಅಂತ ಹೇಳ್ತೇವೆ ನಾವು. ಸರ್, ಇವಾಗ ಕೇಂದ್ರ ಸರ್ಕಾರ ಈಗಾಗಲೇ 10 ವರ್ಷಕ್ಕೊಮ್ಮೆ ಏನು ಸಮೀಕ್ಷೆಯನ್ನು ನಡೆಸ್ತಾ ಇದೆಯಲ್ಲ, ಸಾಮಾನ್ಯವಾಗಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವು 2026ಕ್ಕೆ ಆ ಸಮೀಕ್ಷೆಯನ್ನು ಕೈಗೊಳ್ಳುತ್ತಿದೆ. ಈಗ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ತಾ ಇದೆ. 2026ಕ್ಕೆ ಮಾಡ್ತಾ ಇದೆ. ಜಾತಿ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದಕ್ಕೆ ಬೇಕಾಗಿ ರಾಜ್ಯ ಸರ್ಕಾರ ಈಗ ಜಾತಿ ಗಣತಿಯ ಹೆಸರಿನಲ್ಲಿ ಮಾಡ್ತಾ ಇರುವುದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾಜಿಕವಾಗಿ ಯಾವ ಸ್ತರದಲ್ಲಿ ಇದ್ದಾನೆ ಒಂದು ಸಮೀಕ್ಷೆ, ಅದರ ಒಟ್ಟಿಗೆ ಆತನ ಆರ್ಥಿಕ ಶಕ್ತಿ ಏನು ಅದರದೊಂದು ಸಮೀಕ್ಷೆ, ಅದನ್ನು ಸಮೀಕ್ಷೆ ಮಾಡ್ತಾ ಇರೋದು. ಇದು ಪ್ರತಿ ಮನೆಗೆ ಹೋಗಿ ಮಾಡುವಂತಹ ಸಮೀಕ್ಷೆ. ಅನಿವಾರ್ಯವಾಗಿ ಪ್ರತಿಯೊಬ್ಬರು ಆ ಸಮೀಕ್ಷೆಯೊಂದಿಗೆ ಕೈ ಜೋಡಿಸಿದರೆ ನಿಮಗೆ ಇಡೀ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ಸಿಗುತ್ತೆ. ಇಲ್ಲಿನ ಜನಸಂಖ್ಯೆ ಎಷ್ಟು, ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಅರ್ಹತೆಗಳು ಏನು, ಎಲ್ಲವೂ ಒಂದು ಡಾಟಾ ಸಿಗುತ್ತೆ ನಿಮಗೆ. ಆ ಡಾಟಾ ಸಿಕ್ಕಿದ್ರೆ ಆ ಡಾಟಾಕ್ಕೆ ಅನುಗುಣವಾಗಿ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿಸ್ತರಿಸಲು ಅನುಕೂಲ ಆಗುತ್ತದೆ ಎನ್ನುವಂಥ ದೂರದೃಷ್ಟಿ ಇರುವಂಥದ್ದು. ಈಗ ಮೀಸಲಾತಿಯನ್ನು ಇವತ್ತಿಗೂ ನೀಡುವಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಅದು ಹಿಂದುಳಿದವರಿರಲಿ ಮುಂದುವರಿದವರಿರಲಿ, ಮೀಸಲಾತಿ ಸೌಲಭ್ಯ ಆ ಥರ ಜಾತಿಗೆ ಅನುಗುಣವಾಗಿ ಸಿಗುವಂಥದ್ದು. SC ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಮುಂದುವರೆದ ಅವರವ್ರ ಜಾತಿಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಮೀಸಲಾತಿ ಸೌಲಭ್ಯ ನಿಮಗೆ 50% ಜಾಸ್ತಿ ಹೋಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಹೇಳಿದೆ. ಆದರೂ ರಾಜ್ಯ ಸರ್ಕಾರ ಸುಮಾರು 55%ನಷ್ಟು ಮೀಸಲಾತಿ ಸೌಲಭ್ಯವನ್ನು ಒದಗಿಸಿದೆ. ಈ ಮೀಸಲಾತಿ ಸೌಲಭ್ಯ ಅರ್ಹರಿಗೆ ಸಿಗಬೇಕು ಎನ್ನುವುದು ಸರ್ಕಾರದ ನಿಲುವು. ಆದ್ದರಿಂದಾಗಿ ಅದಕ್ಕೆ ಒಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಮೀಕ್ಷೆಗೆ ಬಿಜೆಪಿಯವರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರೋದು? ಬಿಜೆಪಿಯವರು ಯಾಕೆ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಸಮೀಕ್ಷೆ ಮಾಡುವಂಥ ರೀತಿ ಸರಿ ಇಲ್ಲ ಅಂತ ಹೇಳಿ. ಸಮೀಕ್ಷೆ ಮಾಡುವಂಥ ರೀತಿ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ನಾಗಮಾಂದೋಸ್ ಆಯೋಗ ಏನು ಒಂದು ವರದಿ ಕೊಟ್ಟಿತ್ತು, ಆ ವರದಿಯ ಆಧಾರದಲ್ಲಿ ಇವರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾಗಮಾಂದೋಸ್ ಆಯೋಗ ಒಂದು ವರದಿ ಕೊಟ್ಟದ್ರಲ್ಲಿ ಅದರಲ್ಲಿ ಹಲವಾರು ಉಪಜಾತಿಗಳನ್ನು ಉಪವನ್ನು ತೆಗೆದು ಜಾತಿ ಪಟ್ಟಿಗೆ ಸೇರಿಸಲಾಗಿದೆ. ಒಂದು ಮುಖ್ಯ ಜಾತಿಯ ಉಪಜಾತಿಗಳು ಇದೆ. ಅದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಹೆಸರಿನಲ್ಲಿರುವ ಉಪಜಾತಿಗಳಿವೆ. ಅವರು ಕ್ರಿಶ್ಚಿಯನ್ರಲ್ಲ, ಅವರು ಹಿಂದೂಗಳು. ಅವರ ಎದುರಿಗೆ ಕ್ರಿಶ್ಚಿಯನ್ ಸೇರಿದ್ದಾರೆ. ಆದ್ದರಿಂದ ಕ್ರಿಶ್ಚಿಯನಿಗೆ ಮೀಸಲಾಗಿರುವಂತಹ ಮೀಸಲು ಸೌಲಭ್ಯ ಏನಿದೆ ಅದನ್ನು ಆ ಜಾತಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದ? ಸಾಧ್ಯ ಆಗುದಿಲ್ಲ. ನಿಮಗೆ ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳಿ, ಕ್ರಿಶ್ಚಿಯನ್ ಜಾತಿಗೆ ಒಬ್ಬ ಹಿಂದೂ ಧರ್ಮದಿಂದ ಕನ್ವರ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಆತ ಹಿಂದೂ ಧರ್ಮವನ್ನು ಮೂಲ ಧರ್ಮವಾಗಿ ಸ್ವೀಕಾರ ಮಾಡ್ತಾನೋ, ಆತ ಕನ್ವರ್ಟ್ ಆಗಿದ್ದಂತ ಕ್ರಿಶ್ಚಿಯನ್ ಧರ್ಮವನ್ನು ಮೂಲವಾಗಿ ಅನುಸರಿಸ್ತಾನ. ಇದು ಮುಖ್ಯ ಇರೋದು. ಆತ ಹಿಂದೂ ಧರ್ಮವನ್ನು ತೊರೆದು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ ಮೇಲೆ ಆತ ಹಿಂದೂ ಧರ್ಮದ ಯಾವುದೇ ಮೀಸಲಾತಿಯನ್ನು ಪಡೆದುಕೊಳ್ಳುವಂತಿಲ್ಲ. ಯಾಕಂತ ಹೇಳಿದರೆ ಬಹುತೇಕ ಹಿಂದೂ ಧರ್ಮದಲ್ಲಿದ್ದವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವುದು ದಲಿತ ವರ್ಗಕ್ಕೆ ಸೇರಿದವರು. ಸಾಮಾನ್ಯವಾಗಿ ದಲಿತ ವರ್ಗದವರು ಮತ್ತು ಬೇರೆ ಬೇರೆ ಅನುಸೂಚಿತ ವರ್ಗ ಪಂಗಡಗಳೆಲ್ಲ ಇದೆ. ಅವರನ್ನೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ವ್ಯವಸ್ಥಿತವಾಗಿ ತಾಂಡದಿಂದ ತಾಂಡಕ್ಕೆ ಸಂಪೂರ್ಣ ತಾಂಡ ಈ ರೀತಿಯಾಗಿ ಕನ್ವರ್ಷನ್ ಮಾಡಿದ್ದಾರೆ. ಅಂತ ಅವರಿಗೆ ನಿಮಗೆ ದಲಿತ ಮೀಸಲಾತಿಯನ್ನು ಕೊಡುವುದು ಹೇಗೆ? ಅವರಿಗೆ ಕ್ರಿಶ್ಚಿಯನ್ ಮೀಸಲಾತಿ ಕೊಡಿ, ದಲಿತ ಮೀಸಲಾತಿ ಕೊಡಬಾರ್ದು ಅಂತೇಳಿ ಒಂದು ವಾದ ಇದೆ. ಆದ್ದರಿಂದಾಗಿ ಈ ಏನು ಜಾತಿ ಗಣತಿಯನ್ನು ಇವರು ಆರ್ಥಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಹೊರತು ನೀವು ಸಮೀಕ್ಷೆ ಮಾಡಲೇಬೇಡಿ ಅಂತ ಇಲ್ಲ. ಇದೇ ಸಮೀಕ್ಷೆಗೆ ರಾಜ್ಯ ಸಚಿವ ಸಂಪುಟದಲ್ಲೇ ವಿರೋಧ ಇತ್ತು. ಯಾಕಂದ್ರೆ ಪ್ರಬಲ ಕೋಮುಗಳು ನಮ್ಮಲ್ಲಿ ಲಿಂಗಾಯತರು ಇರ್ಬೋದು, ಒಕ್ಕಲಿಗರಿರ್ಬೋದು, ಇದೆಲ್ಲ ಪ್ರಬಲ ಕುರುಬರು ಇರ್ಬೋದು, ಇದೆಲ್ಲ ಪ್ರಬಲ ಕೋಮುಗಳು ನಮ್ಮ ಉಪಜಾತಿಗಳನ್ನ
ಲಿಂಗಾಯತ ಧರ್ಮದ ಉಪಜಾತಿಗಳನ್ನು ನೀವು ಒಂದು ಪ್ರತ್ಯೇಕ ಜಾತಿ ಎಂದು ಬಿಂಬಿಸಿ ಧರ್ಮ ಹೊಡಿತಿದ್ದೀರಿ ಅಂತ ಹೇಳಿ ಅವರ ಆರೋಪ. ಅದೇ ರೀತಿ ಒಕ್ಕಲಿಗರ ಸಮಾಜ, ಅಲ್ಲಿಯೂ 16 ಉಪಜಾತಿಗಳಿವೆ. ಆ ಉಪಜಾತಿಗಳನ್ನು ನೀವು ಪ್ರತ್ಯೇಕ ಧರ್ಮ ಅಂತ ಜಾತಿ ಅಂತ ಮಾಡಿ ನಮ್ಮ ಜಾತಿಯನ್ನು ಹೊಡಿತಿದ್ರಿ ಅಂತೇಳಿ. ಕುರುಬರಲ್ಲಿಯೂ ಅದೇ ಸಮಸ್ಯೆ ಇದೆ. ಅದರಿಂದಾಗಿ ನೀವು ಜಾತಿ ಗಣತಿಯ ಹೆಸರನ್ನು ಗೌಪ್ಯವಾಗಿಟ್ಟುಕೊಂಡು ಆರ್ಥಿಕ ಮತ್ತು ಸಾಮಾಜಿಕ, ಶೈಕ್ಷಣಿಕ ಈ ರೀತಿಯ ಸಮೀಕ್ಷೆಗಳನ್ನು ಮಾಡಿ ಒಟ್ಟಾರೆಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಧರ್ಮವನ್ನು ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ. ಯಾಕಂತ ಹೇಳಿದ್ರೆ ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಕುರುಬ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಬೇರೆ ಬೇರೆ ಧರ್ಮಗಳು ಜಾತಿಗಳಿರ್ಬೋದು, ಅವರೆಲ್ಲ ಹಿಂದೂ ಧರ್ಮದವರೇ. ಧರ್ಮ ಹಿಂದುವೇ. ಹಿಂದೂ ಧರ್ಮದವರನ್ನು ನೀವು ಪ್ರತ್ಯೇಕ ಧರ್ಮ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ಧರ್ಮದ ಕಾಲಮಲ್ಲಿ ನೀವು ಪ್ರತಿಯೊಬ್ಬರು ಹಿಂದೂ ಧರ್ಮ ಅಂತ, ಪಂಗಡದ ಕಾಲಂನಲ್ಲಿ ನೀವು ಆಯಾಯ ಜಾತಿಗಳನ್ನು ಮೆನ್ಷನ್ ಮಾಡಬೇಕು. ವೀರಶೈವ, ಲಿಂಗಾಯತ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತೇಳಿ ಕಳೆದ ಅವಧಿಯಲ್ಲಿ, ಸಿದ್ದರಾಮಯ್ಯನವರ ಕಳೆದ ಅವಧಿಯಲ್ಲಿ ಆ ಧರ್ಮವನ್ನು ಇಬ್ಬಾಗಿಸುವ ಪ್ರಯತ್ನ ನಡೆಯಿತು. ಪರಿಣಾಮವಾಗಿ ಅದು ಸರ್ಕಾರದ ಮೇಲೆ ಪರಿಣಾಮ ಬೀಳಿತು. ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಸೋಲು ಅನುಭವಿಸಬೇಕಾಯಿತು. ಅದೇ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆದಾಗ ಈ ರೀತಿಯ ಸಮೀಕ್ಷೆ ನಡೆಸಿ ಧರ್ಮದ ಮಧ್ಯೆ ಕಂದರವನ್ನು ಸೃಷ್ಟಿ ಮಾಡಲಿಕ್ಕೆ ಯತ್ನ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಇರುವಂಥದ್ದು. ಅದಕ್ಕೆ ಅವರ ಸಚಿವ ಸಂಪುಟದಲ್ಲೇ ವಿರೋಧ ವ್ಯಕ್ತವಾಗಿರುವುದು. ಈಗ ಸಚಿವ ಸಂಪುಟದಲ್ಲಿ ಯಾರೆಲ್ಲ ವಿರೋಧ ಮಾಡಿದರೋ ಪ್ರಬಲ ಕೋಮಿನ ಸಚಿವರುಗಳು, ಅವರನ್ನು ಹೈಕಮಾಂಡ್ನ ಅತ್ತ ಕೈ ತೋರಿಸಿ ಸುಮ್ಮನಾಗಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳುವುದೆಂದರೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ 15 ದಿವಸದಲ್ಲಿ ನಾವು ಈ ಸಮೀಕ್ಷೆಯನ್ನು ಮುಗಿಸ್ತೇವೆ ಅಂತ ಹೇಳಿ. ಸಾಧ್ಯನೇ ಇಲ್ಲ 15 ದಿವಸದಲ್ಲಿ ಈ ಸಮೀಕ್ಷೆಯನ್ನು ಮುಗಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ಯಾವ ಮನೆಗೆ ನೀವು ಹಗಲು ಹೋದ್ರೂ ಸಹ ಯಾವ ಮನೆಯಲ್ಲೂ ದುಡಿಯುವ ವರ್ಗದ ಜನರು ಕೈಗೆ ಸಿಕ್ಕುವುದಿಲ್ಲ. ಮನೆಯಲ್ಲಿ ಇದ್ದವರಿಗೆ ಜಾತಿ ಯಾವುದು, ಪಂಗಡ ಯಾವುದು ಅಂತ ಗೊತ್ತಿಲ್ಲ. ಮಕ್ಕಳು ಶಾಲೆಗೆ ಹೋಗಿರ್ತಾರೆ. ನೀವು ಯಾರ ಮನೆಯನ್ನು ಸಮೀಕ್ಷೆ ಮಾಡ್ತೀರಿ? ದುಡಿಯೋ ವರ್ಗ ದುಡಿಲಿಕ್ಕೆ ಹೋಗಿರ್ತಾರೆ. ನೀವು ಯಾವ ಮನೆಯನ್ನು ಸಮೀಕ್ಷೆ ಮಾಡ್ತೀರಿ? ನೀವು ಮನೆ ಎದುರು ನಿಂತು ಫೋಟೋ ತೆಗೆದುಕೊಂಡು ಬರ್ಬೇಕಂತೆ, ನಾವು ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಹಚ್ಚಿ ಬರ್ಬೇಕಷ್ಟೇ ಹೊರತು ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಮ ಹತ್ರ ಒಂದು ಡಾಟಾ ಇರ್ತದೆ. ಈ ಮನೆಯಲ್ಲಿ 4 ಮಂದಿ ಇದ್ದಾರೆ. 4 ಮಂದಿ ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ಅಂತ ಅಂದಾಜಿರ್ತದೆ. ನೀವು ಆ ರೀತಿಯಾಗಿ ಲೆಕ್ಕಾಚಾರ ಹಾಕಿಕೊಂಡು ಹೋಗಬೇಕೇ ಹೊರತು ಇದನ್ನು ಪರಿಪೂರ್ಣ ಸಮೀಕ್ಷೆ ಅಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪರಿಪೂರ್ಣ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂಥ ಒಂದು ವ್ಯರ್ಥ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಇದು ಯಾಕೆ ಕೈ ಹಾಕಿದೆ ಎನ್ನುವುದು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಸಮೀಕ್ಷೆ ಮಾಡಿ ನಮ್ಮ ಒಂದು ಜಾತಿಗೆ, ನಮ್ಮ ಒಂದು ಪಂಗಡಕ್ಕೆ ಸರ್ಕಾರಿ ಸೌಲಭ್ಯದಲ್ಲಿ ಮೀಸಲು ಕೊಡಿ ಅಂತ ಹೇಳಿ, ಆ ಮೀಸಲು ಪ್ರಮಾಣ ಈ ಪ್ರಮಾಣದಲ್ಲಿ ಇರಬೇಕು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಪ್ರಮಾಣ ಇರಬೇಕು ಅಂತ ಹೇಳಿ ಬೇಡಿಕೆಯನ್ನು ಹಲವು ಬಾರಿ ಬೇರೆ ಬೇರೆ ಮಜಲುಗಳಲ್ಲಿ ಸಲ್ಲಿಸಲಾಗಿದೆ. ಆ ಬಗ್ಗೆ ಹಲವಾರು ಆಯೋಗಗಳು ತನಿಖೆ ನಡೆಸಿದ್ದೇವೆ, ವರದಿಯನ್ನು ಕೊಟ್ಟಿದೆ. ಆ ಎಲ್ಲ ವರದಿಯನ್ನು ಬದಿಗೆ ಒತ್ತಿ ಈಗ ನಾಗಮೋಹನ್ ಅವರು ಕೊಟ್ಟಂತ ವರದಿಯ ಆಧಾರದಲ್ಲಿ ಸಮೀಕ್ಷೆಗಳು ನಡೆಸಲಾಗ್ತಾ ಇದೆ. ನಾಗಮೋಹನ್ ದಾಸ್ ವರದಿಯು ಪರಿಪೂರ್ಣ ಅಲ್ಲ. ಅದು ತಳಮಟ್ಟದಿಂದ ಅಂಕಿ ಅಂಶಗಳನ್ನು ಕ್ರೋಢೀಕರಿಸಿ ಮಾಡಿದಂತಹ ವರದಿ ಅಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುವಂತಹ ಡಾಟಾಗಳನ್ನು ಸಂಗ್ರಹಿಸಿ ಆ ಡಾಟಾಗಳ ಮೇಲೆ ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಆ ಮೂಲಕ ಕೊಟ್ಟಿರುವಂತಹ ವರದಿ ಅದು.
ಸರ್, ಇವಾಗ ಕಾಂತರಾಜು ವರದಿಯನ್ನು ಕೂಡ ಈ ಹಿಂದೆ ಸಲ್ಲಿಸಿದ್ರಲ್ಲ ಸರ್? ಅಲ್ಲ, ಕಾಂತರಾಜು ವರದಿಯನ್ನು 2011ರಲ್ಲಿ ಕಾಂತರಾಜು ವರದಿ ಸಲ್ಲಿಕೆ ಮಾಡಿದ್ರು. ಕಾಂತರಾಜು ವರದಿಯ ನಂತರದ ಬೆಳವಣಿಗೆಯಲ್ಲಿ ನಾಗಮೋದೋಸ್ ಆಯೋಗ ರಚನೆ ಆದದ್ದು. ಕಾಂತರಾಜು ವರದಿಯಲ್ಲಿ ಏನೆಲ್ಲ ಲೋಪಗಳಿವೆ ಅದನ್ನು ಸರಿಪಡಿಸಿಕೊಂಡು ಸಮಗ್ರ ವರದಿ ಕೊಡ್ಲಿಕ್ಕೆ ಅಂತೇಳಿ ನಾಗಮೋಹನ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿತ್ತು. ಆ ಆಯೋಗವು ಮಾಡಿದ್ದು ಇಷ್ಟೇ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತದ್ದು. ನಿಮ್ಮ ವೋಟರ್ ಲಿಸ್ಟಲ್ಲಿ ಯಾವ ದಾಖಲೆ ಇದೆ ಅಂತ ನೋಡಿದ್ದು, ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ದಾಖಲೆ ಇದೆ ಅಂತ ನೋಡಿದ್ದು, ಜನನ ಮರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ನೋಡಿದ್ದು. ಅದರ ಮೇಲೆ ವಿಶ್ಲೇಷಣೆ ಮಾಡಿ ಒಂದು ವರದಿ ಕೊಟ್ಟದ್ದೇ ಹೊರತು ಮನೆ ಮನೆ ಸಮೀಕ್ಷೆ ಮಾಡಿ ವರದಿ ಕೊಟ್ಟದ್ದಲ್ಲ. ಆದ್ರಿಂದಾಗಿ ಈಗ ನಾಗಮೋದೋಸ್ ವರದಿ ಏನಿದೆ ಅದರ ಆಧಾರದಲ್ಲಿ ಈಗ ಮನೆ ಮನೆ ಸಮೀಕ್ಷೆ ಮಾಡ್ತಾ ಇರೋದು. ಅವರು ಕೊಟ್ಟ ವರದಿ ಸರಿಯೋ ತಪ್ಪೋ ಎನ್ನುವ ರೀತಿಯಲ್ಲಿ ಈ ಸಮೀಕ್ಷೆ ಮಾಡಬೇಕು. ಇದರ ಮೇಲೆ ಒಂದು ವರದಿ ಬರಬೇಕು. ಈ ವರದಿ ಬಂದ ನಂತರ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ಪ್ರಮಾಣದ ಮೀಸಲಾತಿಯನ್ನು ನಿಗದಿಪಡಿಸಬೇಕು ಎನ್ನುವುದನ್ನು ಸರ್ಕಾರ ಆಲೋಚನೆ ಮಾಡಬೇಕು ಮತ್ತು ಅದನ್ನು ಜಾರಿಗೊಳಿಸಬೇಕು. ಅಲ್ಲಿವರೆಗೆ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ದೊರಕುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಸಮೀಕ್ಷೆ ಸಂಪೂರ್ಣ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ಒಂದು ಸೌಲಭ್ಯ ಕೊಟ್ಟ ಕೂಡಲೇ ಅದು ಸಮೀಕ್ಷೆ ವರದಿ ಬಂದಾಗ ಸೌಲಭ್ಯ ಕೊಟ್ಟದ್ದು ಒಂದು ಜಾಸ್ತಿ ಆಗಿರ್ಬೋದು, ಇಲ್ಲದ್ರೆ ಕಡಿಮೆ ಆಗಿರ್ಬೋದು. ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅದನ್ನು ನಿಲ್ಲಿಸಿಬಿಡ್ತಾರೆ. ನಿಮಗೆ ಇದು ಸರ್ಕಾರ ಏನು ಮಾಡ್ತಾ ಇರೋದು ಅಂತ ಹೇಳಿದರೆ, ಜನರ ಕಣ್ಣಿಗೆ ಮಣ್ಣೆರಚುವಂತ ಒಂದು ತಂತ್ರ. ಪ್ರತಿ ಸಾರಿಯೂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದೊಳಗೆ ಯಾವಾಗ ಭಿನ್ನಾಭಿಪ್ರಾಯಗಳು ಭುಗಿಲಿಕ್ಕೆ ಆರಂಭವಾಗ್ತದೆ, ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸಮುದಾಯವನ್ನ, ಒಂದು ಜಾತಿಗಳನ್ನ, ಒಂದು ನಾಗರಿಕರನ್ನ ಎತ್ತಿ ಕಟ್ಟುವಂತ ಪ್ರಯತ್ನದಲ್ಲಿ ತೊಡಗಿರ್ತಾರೆ. 2013ರಿಂದ 2018ರವರೆಗೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಸಹ ಲಿಂಗಾಯತ ವೀರಶೈವ ಧರ್ಮವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡಿದಾಗ ಇಡೀ ಆ ಸಮಾಜ ಎದ್ದು ನಿಂತು ಪ್ರತಿಭಟನೆ ಮಾಡಿತ್ತು. ಆ ಬೇಗುದಿಯಲ್ಲೇ 1-2 ವರ್ಷ ಸರ್ಕಾರ ದುಡಿಕೊಂಡು ಹೋಯಿತು. ತದನಂತರ ಸರ್ಕಾರಕ್ಕೆ ಬಹುಮತ ಬರಲಿಲ್ಲ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. 5 ವರ್ಷ ಅವರು ಹೇಗೂ ಈಗೂ ಭರ್ತಿ ಮಾಡಿದ್ರು. 2023ರಲ್ಲಿ ಪುನಃ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗಲೂ ಅಷ್ಟೇ, ಸರ್ಕಾರ ರಚನೆಯಾಗಿ 2 ವರ್ಷ ಆದದಷ್ಟೇ, ಇನ್ನು 3 ವರ್ಷದ ಆಡಳಿತಾವಧಿ ಇದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಇಂತಹ ಒಂದು ಜೇನುಗೂಡಿಗೆ ಕಲ್ಲು ಎಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಸರ್ಕಾರದ ಒಳಗೆ ಸರಿ ಇಲ್ಲ ಎನ್ನುವಂಥ ಒಂದು ಭಾವನೆ ಸಾರ್ವಜನಿಕವಾಗಿ ಹಬ್ಬಿದೆ. ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮಧ್ಯೆ ಪವರ್ ಶೇರಿಂಗ್ ಏನಿದೆ ಅದರ ಬಗ್ಗೆ ತಕರಾರಿದೆ. ಒಂದಷ್ಟು MLAಗಳು, ಮಂತ್ರಿಗಳು ಸಿದ್ದರಾಮಯ್ಯರೊಟ್ಟಿಗಿದ್ರೆ, ಒಂದಷ್ಟು MLAಗಳು, ಮಂತ್ರಿಗಳು ಡಿ ಕೆ ಶಿವಕುಮಾರ್ ಒಟ್ಟಿಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ 5 ವರ್ಷ CM, ಯಾವುದೇ ರೀತಿಯ ಪವರ್ ಶೇರಿಂಗಿನ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗಿಲ್ಲ ಅಂತೇಳಿ. ಆದರೆ ಡಿ ಕೆ ಶಿವಕುಮಾರ್ ಬಣ ಹೇಳ್ತಾ ಇದೆ, ಇಲ್ಲ, ಆ ರೀತಿಯ ಮಾತುಕತೆಗಳು ನಡೆದಿದ್ದೆವು, ಅದಕ್ಕೆ ಅವರು ಬದ್ಧರಾಗಿರಬೇಕು ಅಂತೇಳಿ. ಈ ಗೊಂದಲ ಇರುವಂತೆಯೇ ಮುಖ್ಯಮಂತ್ರಿಯವರು ಈಗ ನಾಗಮೋದೋಸ್ ವರದಿಯ ಆಧಾರದಲ್ಲಿ ಜಾತಿ ಗಣತಿಗೆ ಮುಂದಾಗಿರುವುದು. ಅಂದರೆ ಜಾತಿ ಗಣತಿಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇರುವುದರಿಂದ ಈ ಸಮೀಕ್ಷೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎನ್ನುವಂತಹ ಹೆಸರನ್ನು ಇಟ್ಟಿರುವುದು. 2026ರಲ್ಲಿ ಕೇಂದ್ರ ಸರ್ಕಾರ ಈಗ ಜನಗಣತಿ ಮಾಡ್ತದೆ, ಜನಗಣತಿಯೊಟ್ಟಿಗೆ ಜಾತಿ ಸಮೀಕ್ಷೆಯನ್ನು ಮಾಡ್ತದೆ. ಅಲ್ಲಿವರೆಗೆ ಇವರಿಗೂ ವೇಟ್ ಮಾಡಬಹುದಿತ್ತು. ಕೇಂದ್ರ ಸರ್ಕಾರ ಮಾಡುವಂತಹ ಸಮೀಕ್ಷೆ ರಾಜ್ಯ ಸರ್ಕಾರಕ್ಕೂ ಅನ್ವಯ ಆಗುವುದರಿಂದ
ಅದಕ್ಕಿಂತ ಮುಂಚಿತ 2 ವರ್ಷಗಳಿಂದ ಮುಂಚಿತವಾಗಿ, 1 ವರ್ಷದ ಮುಂಚಿತವಾಗಿ, ಯಾಕಂದ್ರೆ 26ಕ್ಕೆ ಅವ್ರು ಮಾಡೋದು, ಇದು 25, 1 ವರ್ಷದ ಮುಂಚಿತವಾಗಿ ಇವರು ಇಷ್ಟೊಂದು ಕೆಲವೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಸರ್ಕಾರಿ ನೌಕರರನ್ನು ಬಳಸಿಕೊಂಡು, ಆ ಟೀಚರ್ಗಳನ್ನು ಅವರು ಇವರನ್ನು ಬಳಸಿಕೊಂಡು ಮಾಡುವಂತ ಅನಿವಾರ್ಯತೆ ಏನಿದೆ? ಒಂದು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ವರದಿಯನ್ನು ರೆಡಿ ಮಾಡಲಿಕ್ಕೆ ಇನ್ನೊಂದು 6 ತಿಂಗಳು ಬೇಕು. ಆ ವರದಿ ಮತ್ತೆ ವಿಧಾನಸಭೆಯಲ್ಲಿ ಮಂಡನೆ ಆಗಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಮಾಡಿದ ಅಂತ ಸಮೀಕ್ಷೆ ಪರಿಪೂರ್ಣ ಅಲ್ಲ ಅಂತ ಹೇಳಿ ಅಪಸ್ವರಗಳು ಬಂದ್ರೆ ಏನ್ ಮಾಡೋದು? ಈಗಿನ ಸಿಚುವೇಶನ್ಗಳನ್ನು ನೋಡಿದರೆ ಇದು ಪರಿಪೂರ್ಣವಾಗಿ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ 6.5ರಿಂದ 7 ಕೋಟಿ ಜನಸಂಖ್ಯೆ ಇದೆ. 6.5ರಿಂದ 7 ಕೋಟಿ ಜನಸಂಖ್ಯೆ ಇದೆ. ಅಷ್ಟೂ ಜನರನ್ನು ನೀವು ಸಮೀಕ್ಷೆಗೆ ಒಳಪಡಿಸಲೇಬೇಕು. ಅದರಲ್ಲಿ 25%ಕ್ಕಿಂತ ಹೆಚ್ಚು ಮಂದಿ ಹೊರ ರಾಜ್ಯದವರು ಇರುವುದು. ಅವರು ಇಲ್ಲಿ ಬಂದು ವಾಸಯ ಹೂಡಿ ಹಲವಾರು ವರ್ಷಗಳೇ ಕಳೆದಿದೆ, ಅವರು ಇಲ್ಲಿಯವರೇ ಆಗಿ ಹೋಗಿದ್ದಾರೆ. ಸರ್, ಅಂತವರ ಸಮೀಕ್ಷೆಯನ್ನು ಯಾವ ರೀತಿ ಮಾಡ್ತಾರೆ? ಅಂತವರ ಸಮೀಕ್ಷೆಯನ್ನು ಈಗ ನೀವು ಇಲ್ಲಿ ಮಾಡಲೇಬೇಕು. ಈಗ ಗುಜರಾತಿಂದ ಬಂದವರು, ಹೊರ ರಾಜ್ಯದವರಾದ್ರು, ಗುಜರಾತಿಂದ ಬಂದವರು, ಮಧ್ಯಪ್ರದೇಶದಿಂದ ಬಂದವರು, ಬೇರೆ ಬೇರೆ ರಾಜ್ಯಗಳಿಂದ, ಉತ್ತರ ಪ್ರದೇಶದಿಂದ ಬಂದವರು, ಈ ರೀತಿಯಾಗಿ ಇಲ್ಲಿ ಬಂದು ಇಲ್ಲಿ ಬದುಕು ಕಟ್ಟಿಕೊಂಡವರು, ಇಲ್ಲಿಯೇ ಹುಟ್ಟಿ ಬೆಳೆದವರಿದ್ದಾರೆ. ಹೊರ ರಾಜ್ಯದವರು ಇಲ್ಲಿಯೇ ಹುಟ್ಟಿ ಬೆಳೆದು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲಿಗೆ ಉದ್ಯೋಗ ಮಾಡುವವರಿದ್ದಾರೆ. ಅವ್ರನ್ನ ಏನು ಮಾಡ್ತೀರಿ? ನಿಮ್ಮ ಮೂಲ ಎಲ್ಲಿ ಅಂತ ಹೇಳಿದ್ರೆ ನಮ್ದು ಉತ್ತರ ಪ್ರದೇಶ. ಆದರೆ ಕರ್ನಾಟಕದಲ್ಲಿ ನಮ್ಮ ಅಜ್ಜ 70 ವರ್ಷದ ಹಿಂದೆ ಬಂದಿದ್ದಾರೆ, ನಾವು ಕರ್ನಾಟಕದವರು. ಈ ಪ್ರಶ್ನೆ ಬಂತು, ಅವರನ್ನು ನೀವು ಸಮೀಕ್ಷೆಗೆ ಒಳಪಡಿಸ್ತೀರಾ ಇಲ್ವಾ? ಇದೆ. ಅದರ ಮೇಲೆ ನೀವು ಜಾತಿ ಲೆಕ್ಕಾಚಾರವನ್ನು ಹಾಕ್ತೀರಿ, ಯಾವ ಜಾತಿ ಏನು ಅಂತೇಳಿ. ನಮ್ಮಲ್ಲಿ 100 ಜಾತಿಗಳಿವೆ, ಪಂಗಡಗಳಿವೆ. ಅದನ್ನು ಹೇಗೆ ಲೆಕ್ಕ ಮಾಡ್ತೀನಿ? ಒಂದೇ ಜಾತಿಯಲ್ಲಿ 10 ಹಲವು ಪಂಗಡಗಳಿವೆ, ನಾವು ಬರಿ ಅಂತ ಹೇಳ್ತೇವೆ, ಅಂತವರಿದ್ದಾರೆ. ಒಂದೇ ಜಾತಿಯಲ್ಲಿ ಇರುವಂತ ಸರ್ನೇಮ್ಗಳು ಬೇರೆ ಜಾತಿಯಲ್ಲೂ ಅದೇ ಸರ್ನೇಮ್ಗಳಿವೆ. ನಿಮ್ಮ ಕೋಟಿಯನ್ ಸರ್ನೇಮ್ ಇರ್ತದೆ, ನಿಮ್ಮ ಬೇರೆ ಬೇರೆ ಸರ್ನೇಮ್ಗಳು ಇರ್ತವೆ. ಅದು ಈಚೆಗೆ ಬಿಲ್ಲವ ಸಮುದಾಯದಲ್ಲಿದೆ, ಆಚೆಗೆ ಕುಂಬಾರ ಸಮುದಾಯದಲ್ಲಿದೆ, ಅದೇ ಮಗವೀರ ಸಮುದಾಯದಲ್ಲೂ ಇದೆ. ಆ ರೀತಿಯ ಸರ್ನೇಮ್ಗಳು ಇರ್ತದೆ. ಆ ಸರ್ನೇಮ್ಗಳನ್ನು ನೀವು ಯಾವ ಜಾತಿ ಅಂತ ತಗೊಳ್ತೀರಿ? ಒಟ್ಟಾರೆಯಾಗಿ ನೀವು ಧರ್ಮ ಅಂತ ತಗೊಳ್ಳುವಾಗ, ಹಿಂದೂ ಅಂತ ತಗೊಳ್ಳುವಾಗ, ಧರ್ಮ ಅಂತ ಹೇಳುವಾಗ ನೀವು ಹಿಂದೂ ಅಂತ ತಗೊಳ್ಳುವಾಗ, ಜನಾಂಗದ ಕಾಲಮಲ್ಲಿ ನೀವು ಯಾವ ಜಾತಿಯನ್ನು ತಗೊಳ್ತೀರಿ, ಯಾವ ಸರ್ನೇಮ್ ತಗೊಳ್ತೀರಿ? ಸಿಮಿಲರಿ ಸರ್ನೇಮ್ಗಳಿವೆ ಎಲ್ಲ ಜಾತಿಗಳಲ್ಲಿ. ಇದು ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತ ಆಗಿಲ್ಲ, ಇದು ಮುಸ್ಲಿಂ ಧರ್ಮಕ್ಕೂ ಸೀಮಿತ ಅನ್ವಯ ಆಗ್ತದೆ. ಯಾಕಂದ್ರೆ ಮುಸ್ಲಿಂ ಧರ್ಮದಲ್ಲಿ ಸುಮಾರು 36 ಏನೋ ಒಳ ಪಂಗಡಗಳಿವೆ. ನಿಮ್ಗೆ ಅರ್ಥವೇ ಆಗುದಿಲ್ಲ ಅದು ಯಾವ ಯಾವ ಪಂಗಡಗಳಿದೆ ಅಂತೇಳಿ. 36 ಏನೋ ಒಳ ಪಂಗಡಗಳಿವೆ. ಆ ಪಂಗಡಗಳನ್ನು ಹೇಗೆ ಗುರುತಿಸ್ತೀರಿ? ಧರ್ಮವಾಗಿ ನೀವು ಮುಸ್ಲಿಮನ್ನು ಗುರುತಿಸುವಾಗ ಆ ಪಂಗಡಗಳನ್ನು ಗುರುತಿಸಲೇಬೇಕಲ್ಲ. ಅದಕ್ಕೆ ಸಪರೇಟ್ ಕಾಲಮ್ ಇರಬೇಕಲ್ಲ. ಸಪರೇಟ್ ಕಾಲಮ್ ಇಟ್ಟಿದ್ದಾರೆ ಅವರು. ಆಗ ನೀವು ಮುಸ್ಲಿಮರ ಜನಸಂಖ್ಯೆ ಅಂತ ಅಲ್ಲಿ ತಗೊಳ್ತೀರಾ, ಅಲ್ಲ ಮುಸ್ಲಿಮರಲ್ಲಿ ಸುನ್ನಿಗಳ ಜನಸಂಖ್ಯೆ ಅಂತ ತಗೊಳ್ತೀರಾ? ಮುಸ್ಲಿಮರಲ್ಲಿ ಸುನ್ನಿಗಳ ಜನಸಂಖ್ಯೆ ಇಷ್ಟು, ಮುಸ್ಲಿಮರಲ್ಲಿ ಜಮಾತ್ ಇಸ್ಲಾಮಿಯರ ಜನಸಂಖ್ಯೆ ಇಷ್ಟು, ಮುಸ್ಲಿಮರಲ್ಲಿ ಸಲಫಿಗಳ ಜನಸಂಖ್ಯೆ ಇಷ್ಟು, ಈ ರೀತಿ ತಗೊಳ್ತೀರಾ? ಇಲ್ಲ, ನೀವೆಲ್ಲವನ್ನು ಮುಸ್ಲಿಂ ಅಂತ ಜನಸಂಖ್ಯೆ ತಗೊಳ್ತೀರಿ. ಹಾಗಾದ್ರೆ ಹಿಂದೂಗಳಲ್ಲಿ ಲಿಂಗಾಯತರ ಇಷ್ಟು, ಹಿಂದೂಗಳಲ್ಲಿ ಒಕ್ಕಲಿಗರು ಇಷ್ಟು, ಹಿಂದೂಗಳಲ್ಲಿ ಕುರುಬರು ಇಷ್ಟು, ಹಿಂದೂಗಳಲ್ಲಿ ಪರಿಶಿಷ್ಟ ವರ್ಗ ಎಷ್ಟು, ಹಿಂದೂಗಳಲ್ಲಿ ಪರಿಶಿಷ್ಟ ಜಾತಿ ಇಷ್ಟು, ಈ ರೀತಿಯಾಗಿ ತಗೊಳ್ತೀರಾ? ಇಲ್ಲ, ಆ ರೀತಿ ತಗೊಳ್ಳೋದಿಲ್ಲ ನೀವು. ಮುಸ್ಲಿಮರಲ್ಲಿ ಆ ರೀತಿ ತಗೊಂಡ್ರೆ ಹಿಂದೂಗಳಲ್ಲಿ ಅದೇ ರೀತಿ ತಗೊಳ್ಬೇಕು, ಕ್ರಿಶ್ಚಿಯನ್ರಲ್ಲಿ ಅದೇ ರೀತಿ ತಗೊಳ್ಬೇಕು ನೀವು. ಕ್ಯಾಥಲಿಕ್ ಕ್ರಿಶ್ಚಿಯನ್ರು ಎಷ್ಟು, ರೋಮನ್ ಕ್ಯಾಥಲಿಕ್ ಎಷ್ಟು, ಯೆಹೋವನ ಸಾಕ್ಷಿಗಳು ಎಷ್ಟು, ನ್ಯೂ ಲೈಫ್ ಫೆಲೋಶಿಪ್ನವರು ಎಷ್ಟು,
ಇದೆಲ್ಲ ಬೇರೆ ಬೇರೆ ಪಂಥಗಳು. ಒಂದು ಧರ್ಮದಲ್ಲಿ ಇಷ್ಟು ಪಂಥಗಳಿವೆ. ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಬುದ್ಧಿಸ್ಟ್ಗಳಿದ್ದಾರೆ, ಬೌದ್ಧ ಧರ್ಮ ಹಿಂದೂಗಳದೇ ಒಂದು ಹೆಸರು. ಜೈನ ಅದು ಸಹ ಧರ್ಮವೇ, ಅದು ಹಿಂದೂಗಳ ಒಂದು ಹೆಸರು. ಸಿಖ್ ಅದು ಹಿಂದೂಗಳ ಒಂದು ಹೆಸರು. ನೀವು ಅದನ್ನು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಬೌದ್ಧ ಧರ್ಮ ಬೇರೆ ತಗೊಳ್ತೀರಿ, ಜೈನ ಧರ್ಮ ಬೇರೆ ತಗೊಳ್ತೀರಿ, ಸಿಖ್ ಧರ್ಮ ಬೇರೆ ತಗೊಳ್ತೀರಿ. ಆಗ ನಿಮ್ಮ ಹಿಂದೂಗಳ ಒಟ್ಟು ಜನಸಂಖ್ಯೆಯಲ್ಲಿ ನೀವು ಅಷ್ಟನ್ನು ಪಾಲು ಮಾಡ್ತೀರಿ. ತನ್ಮೂಲಕ ಹಿಂದೂಗಳ ಜನಸಂಖ್ಯೆ ಇಷ್ಟು ಅಂತ ಹೇಳಿ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತೀರಿ. ಈಗ 1 ಲಕ್ಷ ಜನಸಂಖ್ಯೆಯಲ್ಲಿ ಹಿಂದೂಗಳ ಸಂಖ್ಯೆ ಈಗ ರಾಷ್ಟ್ರವ್ಯಾಪಿಯಾಗಿ ಲೆಕ್ಕ ಹಾಕುವಾಗ 82% ಇದ್ದಾರೆ. 82%. 17% ಏನು ಮುಸ್ಲಿಮರಿದ್ದಾರೆ, 1% ಏನು ಕ್ರಿಶ್ಚಿಯನ್ರೇನ ಇದ್ದಾರೆ, ಹೆಚ್ಚು ಕಡಿಮೆ ಇರ್ಬೋದು, ಇದ್ದಾರೆ ಅಂತ 82% ಹಿಂದೂಗಳಿದ್ದಾರೆ. ಈಗ ಈ ಸಮೀಕ್ಷೆ ಆದ ನಂತರ ಹಿಂದೂಗಳ ಜನಸಂಖ್ಯೆ ಎಷ್ಟು ಬರ್ತದೆ ಗೊತ್ತಾ? 30-35% ಬರ್ತದೆ. ಬಾಕಿದ್ದು ಬೇರೆ ಬೇರೆ ಧರ್ಮಕ್ಕೆ ನೀವು ಸ್ಪ್ಲಿಟ್ ಅಪ್ ಮಾಡಿ ಹೋಗ್ತೀರಿ. ನೀವು ಒಟ್ಟಾರೆಗೆ ತಗೊಳ್ಳುವಾಗ 82 ಬರುತ್ತೆ, ಆದರೆ ತೋರಿಕೆಗೆ ಆ ರೀತಿಯಾಗಿ ಹೋಗ್ತದೆ. ಆದ್ದರಿಂದಾಗಿ ನಿಮಗೆ 35% ಜನರು ಏನಿದ್ದಾರೆ ಆ ಜನರಿಗೆ ಮಾತ್ರ ನಿಮಗೆ ಮೀಸಲಾತಿ ಸೌಲಭ್ಯ ಬರುವುದು. ಒಟ್ಟಾರೆ ಮೀಸಲಾತಿ ಸೌಲಭ್ಯದಲ್ಲಿ 35% ಹಿಂದೂಗಳಿಗೆ, ನಿಮಗೆ 82% ಸೌಲಭ್ಯ ಬರಬೇಕು ವಾಸ್ತವವಾಗಿ ಜನಸಂಖ್ಯೆಯ ಆಧಾರದಲ್ಲಿ, ಆದರೆ ನಿಮಗೆ ಬರೋದು 35%. ಈ ರೀತಿಯ ಅಸಮತೋಲನ ಆಗುತ್ತೆ. ಇಂತಹ ಒಂದು ಜೇನುಗೂಡಿಗೆ ಸರ್ಕಾರ ಕೈ ಹಾಕಿದೆ. ಸರ್, ಸುದ್ದಿಗುದ್ದು ಮುಂದುವರೆಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions.
prices. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಸ್ವಾಗತ ಸರ್. ಇವಾಗ ಹೊಸ ಜಾತಿಗಳ ಬಗೆಗೆ ಜನರಲ್ಲಿ ಯಾಕೆ ಗೊಂದಲ ಮತ್ತು ಏನೋ ವಿವಾದ? ನೋಡಿ, ನಾಗಮೋಹನ್ ವರದಿಯಲ್ಲಿ ಕೆಲವೊಂದು ಜಾತಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಅಂತ ಜಾತಿಗಳೇ ಇಲ್ಲ, ವಾಸ್ತವದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಆ ಜಾತಿಗಳು ಅದು ಎಲ್ಲಿಂದ ಬಂತು ಅಂತ ಹೇಳಿ, ಈ ಕ್ರಿಶ್ಚಿಯನ್ ಮಡಿವಾಳ ಜಾತಿ ಎಲ್ಲಿಂದ ಬಂತು ಅಂತ ಜಾತಿಯೇ ಇಲ್ಲ. ಒಂದ ಮಡಿವಾಳರಿದ್ದಾರೆ, ಒಂದ ಕ್ರಿಶ್ಚಿಯನ್ರಿದ್ದಾರೆ, ಅದಿಬ್ರು ಜಾಯಿಂಟ್ ಆದ್ದೆ. ಅವಾಗ ಒಂದೇ ಕ್ರಿಶ್ಚಿಯನ್ ಧರ್ಮಕ್ಕೆ ಮಡಿವಾಳರು ಕನ್ವರ್ಷನ್ ಆಗಿ ಹೋದ್ರೆ ಅವರು ಕ್ರಿಶ್ಚಿಯನ್ ಆಗಿ ಗುರುತಿಸಿಕೊಳ್ಳಬೇಕೇ ಹೊರತು ಮಡಿವಾಳರಾಗಿ ಗುರುತಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಅದನ್ನು ಗುರುತಿಸಿದ್ದೀಯಕ್ಕೆ ಪ್ರಶ್ನೆ ಬರುವುದಲ್ವಾ? ಒಂದು ಧರ್ಮಕ್ಕೆ ಒಬ್ಬ ಕನ್ವರ್ಷನ್ ಆದ, ಅದು ಯಾವುದೋ ವೈಯಕ್ತಿಕ ಕಾರಣಕ್ಕಾಗಿ ಕನ್ವರ್ಷನ್ ಆದ ಅಂತ ಇಟ್ಕೊಳ್ಳಿ. ಆಗ ಅವ ಮೂಲ ಧರ್ಮವನ್ನು ಬಿಡಲೇಬೇಕಲ್ಲ, ಕನ್ವರ್ಟ್ ಆದ ಧರ್ಮವನ್ನು ಅಪ್ಪಿಕೊಳ್ಬೇಕು. ಮೂಲ ಧರ್ಮವನ್ನು ಇಟ್ಟುಕೊಂಡು ನೀವು ಕನ್ವರ್ಷನ್ ಆದಂಥ ಧರ್ಮವನ್ನು ಅಪ್ಪಿಕೊಂಡ್ರೆ ಒಬ್ಬ ದ್ವಿಪತ್ರಾರ್ಪಣೆ ಮಾಡಿದಾಗ ಆಗಲಿಲ್ಲ. ನಿಮಗೆ ಎರಡೂ ಧರ್ಮದಲ್ಲಿ ಇರುವಂತಹ
ಸೌಲಭ್ಯವನ್ನು ನೀವು ಬಾಚಿಕೊಳ್ಳುವಂತ, ಅದರಿಂದಾಗಿ ಮತ್ತೊಬ್ಬನಿಗೆ ತೊಂದರೆ ಆಗ್ತದಲ್ಲ, ನೀವು ಕ್ರಿಶ್ಚಿಯನ್ ಧರ್ಮದವರಿಗೆ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ರು. ಅದರ ಒಟ್ಟಿಗೆ ನೀವು ಮಡಿವಾಳ ಸಮುದಾಯಕ್ಕೆ ಇರುವಂತ ಸೌಲಭ್ಯವನ್ನು ಯಾಕೆ ಬಾಚಿಕೊಳ್ತೀರಿ? ಇದು ಪ್ರಶ್ನೆ ಬಂದಿರೋದು. ಅದಕ್ಕಾಗಿ ವಿರೋಧ ಇರೋದು, ಮತ್ಯಾವುದಕ್ಕಲ್ಲ. ಈಗ ಒಬ್ರು ಹಿಂದೂ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಷನ್ ಆದ್ರು ಇಟ್ಕೊಳ್ಳಿ, ಇಲ್ಲದ್ರೆ ಒಬ್ಬ ಮುಸ್ಲಿಂ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆದ್ರು ಅಂತ ಇಟ್ಕೊಳ್ಳಿ. ನೀವು ಮುಸ್ಲಿಂ ಧರ್ಮದ ರಿಸರ್ವೇಶನ್ ಏನಿದೆ ಅದನ್ನು ನೀವು ಬಿಟ್ಟೇ ಬರಬೇಕು ಇನ್ನೊಂದು ಧರ್ಮಕ್ಕೆ ಬರುವಾಗ. ನೀವು ವ್ಯಕ್ತಿ ಆಗಿರ್ಬೋದು, ಅದೇ ವ್ಯಕ್ತಿ, ಆದ್ರೆ ನೀವು ಅದನ್ನು ಬಿಟ್ಟು ಈ ಧರ್ಮಕ್ಕೆ ಬರಬೇಕು. ಇಲ್ಲಿ ಯಾವ ಧರ್ಮ ನಿಮ್ಗೆ ಇಲ್ಲಿ ಧರ್ಮ ಇಲ್ಲ, ನಿಮ್ಗೆ ಇರೋದು ಹಿಂದೂ ಧರ್ಮವೇ, ನಿಮ್ಗೆ ರಿಸರ್ವೇಶನ್ ಇಲ್ಲ, ನೀವು ಜನರಲ್ ಕ್ಯಾಟಗರಿಗೆ ಬರ್ತೀರಿ ಆಟೋಮೆಟಿಕಲಿ ನೀವು ಸಾಮಾನ್ಯ ವರ್ಗಕ್ಕೆ ಬರ್ತೀರಿ. ಅದೇ ರೀತಿ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಷನ್ ಆದ್ರೆ ನಿಮ್ಗೆ ಮುಸ್ಲಿಂ ಇದು ರಿಸರ್ವೇಶನ್ ಸಿಗ್ತದೆ ಅಂತ ನೆನೆಸ್ಕೊಳ್ಬೇಡಿ, ನೀವು ಅಲ್ಲಿ ಮುಸ್ಲಿಂ ಅಲ್ಲಿ ಸಾಮಾನ್ಯ ವರ್ಗಕ್ಕೆ ಹೋಗ್ತೀರಿ. ಆದ್ದರಿಂದಾಗಿ ಈ ಮತಾಂತರ ತಡೆಗೂ ಸಹ ಇದು ಒಂದು ಅನುಕೂಲ ಆಗಬಹುದು, ಇಂಥ ಒಂದು ಸಮೀಕ್ಷೆ ಮಾಡಿದ್ದರಿಂದ. ಆದರೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಅದೇ ರೀತಿ ಆಗುತ್ತದೆ ಎನ್ನುವುದಕ್ಕೆ ಅದನ್ನು ಸರ್ಕಾರ ಕ್ಲಾರಿಟಿ ಕೊಡಬೇಕು. ಇವಾಗ ಏನಂದ್ರೆ ಕ್ರಿಶ್ಚಿಯನ್ ಸಹಿತ ಏನು 46 ಹೊಸ ಜಾತಿಗಳಿಗೆ ಕೊಟ್ಟಿರುವಂತದ್ದು ನೋಡಿ. ಅದು ಈ ನಾಗಮಹೋತ್ಸವ ವರದಿಯಲ್ಲಿ ಆ 46 ಹೊಸ ಜಾತಿಗಳನ್ನು ಕ್ರಿಯೇಟ್ ಮಾಡಿದ್ದು ಕ್ರಿಶ್ಚಿಯನ್ರಲ್ಲಿ ಮೊದಲೇ 10 ಹಲವು ಪಂಗಡಗಳಿವೆ. ಅದರ ಒಟ್ಟಿಗೆ ಈ 46 ಜಾತಿಗಳನ್ನು ಕ್ರಿಯೇಟ್ ಮಾಡಿದ್ದು ಯಾವುದು? ಇದೇ ಮಡಿವಾಳ ಕ್ರಿಶ್ಚಿಯನ್, ಮೊಗವೀರ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್. ಈಗ ಅವರಲ್ಲಿ ಈಗಲೂ ಇದೆ ದಲಿತ ಕ್ರಿಶ್ಚಿಯನ್ಸ್ ಅಂತ ಹೇಳಿ. ಅವರಿಗೆ ಬೇಕಾಗಿ ಪ್ರತ್ಯೇಕವಾದ ಚರ್ಚೆಗಳಿವೆ ಬೇರೆ ಬೇರೆ ಕಡೆಗಳಲ್ಲಿ. ದಲಿತರನ್ನು ಅವರು ಸಮಾನತೆಗಾಗಿ ಆಸೆ ತೋರಿಸಿ ಕ್ರಿಶ್ಚಿಯನಿಗೆ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಚರ್ಚಿನ ಒಳಗೆ ಅವಕಾಶಗಳನ್ನು ಸೀಮಿತ ಇಟ್ಟಿದ್ದಾರೆ. ಅದರಿಂದ ದಲಿತ ಕ್ರಿಶ್ಚಿಯನ್ ಚರ್ಚ್ ಅಂತ ಹೇಳಿ ಬೇರೆ ಒಂದು ಚರ್ಚ್ ಮಾಡಿದ್ದಾರೆ. ಈ ರೀತಿಯ ವ್ಯವಸ್ಥೆಗಳಿವೆ, ಇಲ್ಲಂತ ಇಲ್ಲ. ಆದರೆ ನಮಗೆ ಅದು ಸಾರ್ವಜನಿಕವಾಗಿ ಅಷ್ಟೊಂದು ಪ್ರಚಾರಕ್ಕೆ ಬರಲಿಲ್ಲ ಅಷ್ಟೇ. ಆಂತರಿಕವಾಗಿ ಅಂತ ಒಂದು ಭೇದ ಭಾವ ಆಯಾ ಧರ್ಮದಲ್ಲಿದೆ. ಕೇವಲ ಅಸ್ಪೃಶ್ಯತೆ ಹಿಂದೂ ಧರ್ಮದಲ್ಲಿ ಮಾತ್ರ ಉಳಿದಿಲ್ಲ. ಅದೇ ಅಸ್ಪೃಶ್ಯತೆಯ ಗಾಳ ಹಾಕಿ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಷನ್ ಆದವರು ಸಹ ಆ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರಿಂದಾಗಿ ಅವರು ಮೇನ್ ಸ್ಟ್ರೀಮಿಗೆ ಬರುವುದಿಲ್ಲ. ಇನ್ನೊಂದು ಧರ್ಮಕ್ಕೆ ಹೋದ ಕೂಡಲೇ ಇವರು ಎನಿಸುವುದು ನಾವು ಇನ್ನು ಆ ಧರ್ಮಕ್ಕೆ ಹೋದ ಕೂಡಲೇ ನಾವು ಅವರ ಮುಖ್ಯ ಭೂಮಿಕೆಗೆ ಹೋಗ್ತೇವೆ ಅಂತ ಹೇಳಿ. ಮುಖ್ಯ ಭೂಮಿಕೆ ಅವ್ರನ್ನ ಬಿಟ್ಟುಕೊಡುವುದೇ ಇಲ್ಲ. ಎಷ್ಟಂದ್ರೂ ಅವರು ದೇವಾರಾಧಕರು ಅಂತ ಹೇಳಿ, ಎಷ್ಟಂದ್ರೂ ಅವರು ಏನು ಮಾಡಿದ್ರು ಅವರು ಬಹುದೇವ ಆರಾಧಕರೇ. ಆದ್ರಿಂದಾಗಿ ಅವರು ಬಿಟ್ಟು ಕೊಡುವಂತ ಸಾಧ್ಯತೆಗಳು ಕಡಿಮೆ. ಈ ಹಿನ್ನೆಲೆಯಲ್ಲಿ ನೀವು ಜಾತಿ ಗಣತಿ ಅಂತ ಮಾಡುವಂತ ಸಂದರ್ಭದಲ್ಲಿ ನೀವು ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಬೇಕಿತ್ತು. ನಾಗಮಹೋತ್ಸವ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನಾವು ಸರಿಯಾಗಿ ಅದನ್ನು ಅಧ್ಯಯನ ಮಾಡಲಿಲ್ಲ. ನೀವು ಅಧ್ಯಯನ ಮಾಡಬೇಕಿತ್ತು, ಕುಲಶಾಸ್ತ್ರೀಯ ಅಧ್ಯಯನ ಅಂತ ಮಾಡಿ ಅದರಲ್ಲಿ ಇರುವಂತಹ ಅಂಶಗಳು ಏನಿದೆ, ಜನರಿಗೆ ಉಪಕಾರ ಆಗುವಂತ ಅಂಶಗಳನ್ನು ಎತ್ತಿಟ್ಟುಕೊಂಡು ಅದನ್ನು ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡಬೇಕಿತ್ತು. ಅದನ್ನು ಬಿಟ್ಟು ನೀವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ದೀರಿ. ಈಗ ಒಟ್ಟಾರೆಯಾಗಿ ನಮಗೆ 7.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 1 ಕೋಟಿ ಜನಸಂಖ್ಯೆ ಒಂದು ಧರ್ಮದಲ್ಲಿ ಇದೆ ಅಂತ ಹೇಳಿ, ಇಲ್ಲದ್ರೆ ಒಂದು ಜಾತಿಯಲ್ಲಿ ಇದೆ ಅಂತ ಹೇಳಿ. ಅವರಿಗೆ 1 ಕೋಟಿ ಜನರಿಗೆ ನೀವು ಕೊಡುವಂತಹ ಈ 50% ರಿಸರ್ವೇಶನ್ ನಲ್ಲಿ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ರಿಸರ್ವೇಶನ್ ಕೊಡಬೇಕು. ಆ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಕೊಡಬೇಕು, ಮೀಸಲಾತಿ ಕೊಡಲೇಬೇಕು. ಆ ರೀತಿಯಾಗಿ ಕೊಡುವುದನ್ನು ಬಿಟ್ಟು ನೀವು ಅದನ್ನು ತುಂಡು ಮಾಡಿ ಪರಿಶಿಷ್ಟ ವರ್ಗಕ್ಕೆ 8% ಮೀಸಲಾತಿ, 8% ನಲ್ಲಿ ಪರಿಶಿಷ್ಟ ವರ್ಗಕ್ಕೆ 8% ಮೀಸಲಾತಿ ಅಂತ ಇಟ್ಕೊಳ್ಳಿ. ಆ 8% ನಲ್ಲಿ ಪರಿಶಿಷ್ಟ ವರ್ಗದಲ್ಲಿ 16 ಗುಂಪುಗಳಿವೆ. ಈ ಗುಂಪಿಗೆ 3/4%, ಈ ಗುಂಪಿಗೆ
4%, ಈ ಗುಂಪಿಗೆ 60%. ಈ ರೀತಿಯ ಮೀಸಲಾತಿ ಕೊಟ್ಟರೆ ಯಾರಿಗೆ ಉಪಕಾರ ಆಗುತ್ತೆ? ಯಾರಿಗೂ ಉಪಕಾರ ಆಗುತ್ತೆ? ಯಾರಿಗೂ ಇಲ್ಲ. ಅದಕ್ಕಿಂತ ನೀವು ಹೇಗೋ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದೀರಿ. ನೀವು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನೇ ಎಲ್ಲ ಜಾತಿ ವರ್ಗಗಳಿಗೆ ಸೇರಿಸಿ, ಎಲ್ಲ ಜಾತಿ ಧರ್ಮ ವರ್ಗಕ್ಕೆ ಸೇರಿಸಿ ಏಕಪ್ರಕಾರವಾಗಿ ಮಾಡಿ ವಾರ್ಷಿಕ ಆದಾಯ ಎಷ್ಟು, ಒಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟು, ಆ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ, ಒಂದು ಕುಟುಂಬದಲ್ಲಿ 5 ಮಂದಿ ಇದ್ದಾರೆ, ಆ ಕುಟುಂಬದ 5 ಮಂದಿಯನ್ನು ಸೇರಿಸಿ ಆದಾಯ ಇಷ್ಟು, ಆ ಆದಾಯದ ಆಧಾರದಲ್ಲಿ ಅವರಿಗೊಂದು ಗ್ರೇಡ್ ಕೊಡಿ. 1 ಲಕ್ಷಕ್ಕಿಂತ ಹೆಚ್ಚು ಕಡಿಮೆ ಆದಾಯ ಇರುವವರು 1 ಗ್ರೇಡು, 1 ಲಕ್ಷದಿಂದ 5 ಲಕ್ಷದವರೆಗೆ ಆದಾಯ ಇರುವವರು 2ನೇ ಗ್ರೇಡು, 5 ಲಕ್ಷದಿಂದ 10 ಲಕ್ಷದವರೆಗೆ ಆದಾಯ ಇರುವವರು 3ನೇ ಗ್ರೇಡು, 10 ಲಕ್ಷಕ್ಕಿಂತ ಮೇಲೆ ಆದಾಯ ಇರೋರು 4ನೇ ಗ್ರೇಡು. ನೀವು ಆ 4ನೇ ಗ್ರೇಡು ಮತ್ತು 3ನೇ ಗ್ರೇಡಿಗೆ ನೀವು ಯಾವುದೇ ರೀತಿಯ ಮೀಸಲಾತಿ ಸೌಲಭ್ಯ ಕೊಡಬೇಡಿ. ಮೊದಲ ಗ್ರೇಡ್ ಇದೆಯಲ್ಲ, ಮೊದಲ ಗ್ರೇಡ್ ಮತ್ತು 2ನೇ ಗ್ರೇಡಿಗೆ, ಮೊದಲ ಗ್ರೇಡಿಗೆ ಒಂದು 60% ನೀವು ಮೀಸಲಾತಿ ಕೊಟ್ಟರೆ ಅದರ ನಂತರದ ಗ್ರೇಡಿಗೆ 40% ಕೊಡಿ. ನೀವು ಸಮಾನತೆ ಕೊಟ್ಟಾಗೆ ಆಗುತ್ತೆ. ಆರ್ಥಿಕವಾಗಿ ಒಬ್ಬ ಮನುಷ್ಯನನ್ನು ಮೇಲೆತ್ತುವುದಂತ ಹೇಳಿದರೆ ಎಲ್ಲಿ ಯಾವುದು ಕೊರತೆ ಇದೆಯೋ ಅದನ್ನು ತುಂಬಿಸಿಕೊಂಡು ಹೋಗಬೇಕು, ಅದನ್ನು ಸರ್ಕಾರ ಮಾಡಬೇಕು. ಈಗ ಒಬ್ಬನಿಗೆ ಸಾಲ ಕೊಡುವುದಕ್ಕೂ ಅವನಿಗೆ ಸಬ್ಸಿಡಿ ಸೇರಿಸಿ ಸಾಲ ಕೊಡುವುದಕ್ಕೂ ವ್ಯತ್ಯಾಸಗಳಿವೆ. ಆದ್ರಿಂದ ಆ ರೀತಿಯ ಯೋಜನೆಗಳನ್ನು ಮಾಡುವುದನ್ನು ಬಿಟ್ಟು ಈ ರೀತಿಯಾಗಿ ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ, ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಮಾಡಿಕೊಂಡು ಇದರಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಯತ್ನ ಮಾಡುವುದಲ್ವಾ? ಈಗ ಹಿಂದುಳಿದ ವರ್ಗದವರು ಇಟ್ಕೊಳ್ಳಿ, ಹಿಂದುಳಿದ ವರ್ಗದವರ ಜನಸಂಖ್ಯೆ ಇಷ್ಟು ಅಂತ ಹೇಳಿದರು, ಏನು ಲಾಭ ಉಂಟು? ವೀರಶೈವರು ಜನಸಂಖ್ಯೆ ಇಷ್ಟು, ಲಿಂಗಾಯತರು ಇಷ್ಟು, ವೀರಶೈವ ಮತ್ತು ಲಿಂಗಾಯತರು ಒಟ್ಟಿಗೆ ಸೇರಿದರೆ ಎಷ್ಟು ಲಾಭ? ಯಾರಿಗಿದೆ? ಅವರಿಗಿದೆಯಾ? ಇಲ್ಲ. ನೀವು ಆ ಜಾತಿಯನ್ನು, ಆ ಧರ್ಮವನ್ನು, ಆ ಪದ್ಧತಿಯನ್ನು ಒಡೆಯುವ ಯತ್ನ ಮಾಡ್ತೀವಿ. ಸರ್ಕಾರಿ ಸೌಲಭ್ಯವನ್ನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗದಿದ್ದರೆ ಹೇಳಿ, ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಬಿಟ್ಟು ನೀವು ಸರ್ಕಾರಿ ಸೌಲಭ್ಯವನ್ನು ಕೊಡುವುದನ್ನು ಕಡಿತ ಮಾಡುವ ವ್ಯವಸ್ಥೆ ಇದೆಯಲ್ಲ, ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸಿಕೊಳ್ಳುವ ವ್ಯವಸ್ಥೆಗೆ ಇದು ಒಂದು ನಾಂದಿ ಆಗ್ತಾ ಇರುವಂತ ಪ್ರಯತ್ನ. ಸರ್, ಇವಾಗ ಸಮೀಕ್ಷೆ ಜಾತಿ ಸಂಘರ್ಷ ಈಗಾಗಲೇ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ. ಈಗಾಗಲೇ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ನೋಡಿ, ಹೈಕೋರ್ಟ್ಗೆ PLI ಹಾಕಿದ್ದಾರೆ, 2-3 ಮಂದಿ PLI ಹಾಕಿದ್ದಾರೆ. ಅದರ ಬಗ್ಗೆ ಹೈಕೋರ್ಟ್ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟಿದೆ. ನೆಕ್ಸ್ಟ್ ವೀಕ್ ಅದು ವಿಚಾರಣೆಗೆ ಬರ್ತದೆ. ಆದ್ರೆ ಅದು ವಿಚಾರಣೆಗೆ ಬರುವ ಮೊದಲೇ ಇಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ. ಹೌದು, 4/22ಕ್ಕೆ ವಿಚಾರಣೆ. ಅದಕ್ಕಿಂತ ಮೊದಲು ಸಮೀಕ್ಷೆ ಆರಂಭ ಆಗುತ್ತೆ. ಹೈಕೋರ್ಟ್ ನೀವು ಸಮೀಕ್ಷೆ ಮಾಡ್ಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸ್ತಾರ? ಹೇಗೆ? ನಿಲ್ಲಿಸಲೇಬೇಕು, ಅನಿವಾರ್ಯ. ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ನಾವು ಇದು ನಿಲ್ಲಿಸುವುದಿಲ್ಲ ಅಂತ ಹೇಳಿ. ನಾವು ಕ್ಯಾಬಿನೆಟ್ ಅಲ್ಲಿ ಆ ಬಗ್ಗೆ ಚರ್ಚೆ ಆಗಿದೆ, ನಾವು ನಿಲ್ಲಿಸುವುದಿಲ್ಲ ಅಂತ ಹೇಳಿ. ಅವ್ರಿಗೆ ಗೊತ್ತಿದೆ ಇದು ಹೈಕೋರ್ಟ್ ಇದಕ್ಕೆ ಸ್ಟೇ ಕೊಡ್ತದೆ ಅಂತ ಹೇಳಿ. ಹೈಕೋರ್ಟ್ ಇದಕ್ಕೆ ಸ್ಟೇ ಕೊಡ್ತದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ, ಅವರು ಸಹ ವಕೀಲರು. ಹೈಕೋರ್ಟ್ ಯಾವುದಕ್ಕೆ ಸ್ಟೇ ಕೊಡ್ತದೆ, ಯಾವುದಕ್ಕೆ ಸ್ಟೇ ಕೊಡುದಿಲ್ಲ ಅಂತ ಹೇಳಿ ತಿಳುವಳಿಕೆ ಇಲ್ಲದಂತಹ ಮುಖ್ಯಮಂತ್ರಿಗಳಲ್ಲ, ಅವ್ರಿಗೆ ಗೊತ್ತಿದೆ. ಹಾಗೆ ಹೇಳ್ಬೋದಲ್ಲ, ನಾವು ಪ್ರಯತ್ನ ಪಟ್ಟಿದ್ದೇವೆ, ನಿಮಗೆ ಸಾಮಾಜಿಕ ನ್ಯಾಯ ಒದಗಿಸಲಿಕ್ಕೆ ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಪಟ್ಟಿದ್ದೇವೆ. ನಾಗಮಂದಸ್ ವರದಿಯನ್ನು ಆಧರಿಸಿಕೊಂಡು ನಾವು ನಿಮಗೆ ಸೌಲಭ್ಯವನ್ನು ಒದಗಿಸಲಿಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸಿದ್ದೇವೆ. ಆದರೆ ಕೆಲವು ಕುಯುಕ್ತಿಗಾರರು ಹೈಕೋರ್ಟ್ಗೆ ಆಕ್ಷೇಪ ಸಲ್ಲಿಸಿದ್ರು, ರಿಟ್ ಪಿಟಿಷನ್ ಹಾಕಿದ್ರು. ಆದ್ರೆ ಹೈಕೋರ್ಟ್ ಅದನ್ನಂತ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿದೆ. ನಮ್ಮ ಕೈಗಳನ್ನು ಕಟ್ಟಿ ಹಾಕಿದೆ. ನಿಮ್ಮ ಉದ್ಧಾರಕ್ಕಾಗಿ ಮಾಡುವಂತಹ ಈ ಕೆಲಸ, ನಿಮ್ಮ ಉದ್ಧಾರಕ್ಕಾಗಿ ಮಾಡುವಂತಹ ಈ ಕೆಲಸ, ಅದಕ್ಕೆ ಹೈಕೋರ್ಟ್ ಕೈ ಕಟ್ಟಿ ಹಾಕಿದೆ ಅಂತ ಹೇಳ್ತಾರೆ. ಜನರಿಗೂ ಹೌದಲ್ವಾ, ಹೈಕೋರ್ಟ್ ಈ ರೀತಿ ಮಾಡಿದ್ರೆ ಸರಿಯಲ್ಲ ಅಂತ. ಹೈಕೋರ್ಟ್ ಏನು ಮಾಡೋದು? ಕಾನೂನಿನ ಪ್ರಕಾರ ಇದ್ರೆ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಡ್ತದ? ಇಲ್ಲ. ಯಾರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು
ಜನರನ್ನು ಮೋಸಗೊಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಹೈಕೋರ್ಟ್ ತಡೆ ಕೊಡೋದು ಹೊರತು ಹೈಕೋರ್ಟ್ ಕಾನೂನುಬದ್ಧವಾಗಿರುವಂಥ ಯಾವುದೇ ಕೆಲಸಕ್ಕೆ ಹೈಕೋರ್ಟ್ ತಡೆ ಕೊಡುವುದಿಲ್ಲ. ನೀವು ಎಲ್ಲಿ ಪ್ರಶ್ನಿಸಬೇಕಾ ಅಲ್ಲಿ ಪ್ರಶ್ನಿಸಿ ಅಂತ ಹೇಳ್ತದೆ. ಇಲ್ಲಿಗೆ ಬರಬೇಡಿ, ನೀವು ಸರ್ಕಾರಕ್ಕೆ ಮನವರಿಕೆ ಮಾಡಿ ಅಂತ ಹೇಳ್ತದೆ. ಆದರೆ ಹೈಕೋರ್ಟ್ ಯಾಕೆ ಅದನ್ನು ವಿಚಾರಣೆಗೆ ಸ್ವೀಕರಿಸಿದೆ ಅಂತ ಹೇಳಿದರೆ ಅದರಲ್ಲಿ ಇರುವ ನ್ಯೂನತೆಗಳ ಆಧಾರದಲ್ಲಿ. ಆದ್ದರಿಂದಾಗಿ ಸರ್ಕಾರ ಬೀಸೋದೊಂದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹೈಕೋರ್ಟ್ ಒಂದು ಕಾರಣ ಆಗುತ್ತದೆ ಅಷ್ಟೇ. ಸರ್, ಇವಾಗ ಏನು ವೀರಶೈವ ಲಿಂಗಾಯತ ಅವರು ಧರ್ಮಕ್ಕಾಗಿ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ನೋಡಿ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಮತ್ತು ಲಿಂಗಾಯತರು ಒಂದೇ ಧರ್ಮ, ಒಂದೇ ಧರ್ಮ, ಬಸವಣ್ಣರಿಂದ ಸ್ಥಾಪಿತವಾದಂತ ಒಂದೇ ಧರ್ಮ. ಆಯ್ತಾ? ಅದನ್ನು ನೀವು ಎರಡು ಭಾಗ ಮಾಡಿದಿರಿ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ಲಿಂಗಾಯತ ಮಠಗಳಿದೆ, ವೀರಶೈವರ ಮಠಗಳಿವೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಮಠಗಳಿವೆ. ನೂರಾರು ಮಠಗಳಿವೆ ಲಿಂಗಾಯತರದ್ದು ಮತ್ತು ವೀರಶೈವರದ್ದು. ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ ಇದನ್ನು ಸಪರೇಷನ್ ಮಾಡ್ತಾ ಇದೆ. ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂತ ಹೇಳಿ. ವಾಸ್ತವವಾಗಿ ಒಂದೇ ಧರ್ಮ ಅದು. ಮೂಲ ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮದ ಕವಲೊಡೆದದ್ದು ವೀರಶೈವ ಧರ್ಮ. ವೀರಶೈವ ಧರ್ಮದಿಂದ ಕವಲೊಡೆದದ್ದು ಲಿಂಗಾಯತ ಧರ್ಮ ಅಂತ ಹೇಳಿ. ಆದ್ರಿಂದಾಗಿ ಬಸವಣ್ಣವರು ಯಾರ್ಯಾರಿಗೆ ಲಿಂಗ ಧಾರಣೆ ಮಾಡಿ ಧರ್ಮ ಬೆಳೆಸ್ಕೊಂಡು ಹೋದ್ರ, ಧರ್ಮ ವಿಸ್ತರಣೆ ಮಾಡ್ಕೊಂಡು ಹೋದ್ರ, ಅವರೆಲ್ಲರೂ ಈಗ ಆ ಧರ್ಮದೊಳಗೆ ಇದ್ದಾರೆ. ನೀವು ಅದನ್ನು ಆ ಧರ್ಮವನ್ನು ಒಡೆಯುವ ಪ್ರಯತ್ನ ಮಾಡಿದ್ದೀರಿ. ಆ ಧರ್ಮದ ಒಳಗೆ ಹಲವಾರು ಒಳ ಪಂಗಡಗಳಿವೆ. ಪಂಚಮಸಾಲಿಗಳು, ಅವರು ಇವರು ಅಂತ ಹೇಳ್ತೇವೆ, ಒಳ ಪಂಗಡಗಳಿವೆ. ಆ ಎಲ್ಲ ಒಳ ಪಂಗಡಗಳನ್ನು ನೀವು ಚದುರಿಸುತ್ತಾ ಹೋದ್ರೆ ನಿಮಗೆ ಆ ಧರ್ಮದ ಒಗ್ಗಟ್ಟನ್ನು ಒಡೆಯುವ ಕೆಲಸ ಇಲ್ಲಲ್ಲ. ಈಗ ಮಾಡ್ತಿರೋದು ಅದು ಒಂದು ಧರ್ಮದ ಒಗ್ಗಟ್ಟನ್ನು ಒಡೆಯುವ ಕೆಲಸವನ್ನು ಈ ಜಾತಿ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಾಡಿರೋದು. ಸರ್ಕಾರ ಮಾಡ್ತಿರುವ ತಪ್ಪು ಅದು. ಒಂದು ಧರ್ಮವನ್ನು ಒಡೆಯುವಂತ ಕೆಲಸ. ಇದನ್ನು ಸಿದ್ದರಾಮಯ್ಯನವರು 2013ರಿಂದ 2018 ಮಧ್ಯೆ ಏನು ಅಧಿಕಾರದಲ್ಲಿದ್ದರು. ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟು ಧರ್ಮದ ಒಳಗೆ ಕಿಚ್ಚು ಹಬ್ಬಿಸಿ ಕೈ ಸುಟ್ಟುಕೊಂಡು ಸುಮ್ಮನಾದದ್ದು ಈಗ ಪುನಃ ಅದಕ್ಕೆ ಕೈ ಹಾಕಿತ್ತು. ಯಾಕಂತ ಹೇಳಿದರೆ ಅಲ್ಲಿ ಪವರ್ ಶೇರಿಂಗ್, ಸರ್ಕಾರದಲ್ಲಿ ಪವರ್ ಶೇರಿಂಗ್ನ ವಿಚಾರ ಇನ್ನೊಂದು ತಿಂಗಳಲ್ಲಿ ಮುಗಿಲೇಳುವ ಸಾಧ್ಯತೆಗಳಿರುವಾಗ ಅದಕ್ಕಿಂತ ದೊಡ್ಡ ಜ್ವಾಲೆ ಇದಾಗಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಪವರ್ ಶೇರಿಂಗ್ ಜ್ವಾಲೆ ಯಾವಾಗ ಬುಗಿಲೇಳ್ತದ ಅದಕ್ಕಿಂತ ದೊಡ್ಡ ಜ್ವಾಲೆ ಇದಾಗಬೇಕು. ಆಗ ಆದ್ಯತೆ ಇದಕ್ಕೆ ಇರ್ತದೆ, ಅದಕ್ಕೆ ಇರೋದಿಲ್ಲ. ಪರಿಣಾಮವಾಗಿ ನಮ್ಮ ಕುರ್ಚಿ ಗಟ್ಟಿ ಆಗ್ತದೆ. ಸರ್, ಇವಾಗ ಅದು ಏನು ಈ ಸಮೀಕ್ಷೆ ಮಾಡ್ತಿರೋದು ಜನರ ಹಿತಕ್ಕಾಗಿ ಅಂತ ಹೇಳ್ತಿದಾರಲ್ಲ? ಖಂಡಿತ ಅಲ್ಲ. ಜನರ ಹಿತಕ್ಕಾಗಿ ಈ ಸಮೀಕ್ಷೆ ಮಾಡುತ್ತಿರುವುದು ಅಲ್ಲ. ಈ ಸಮೀಕ್ಷೆಯನ್ನು ಮಾಡುತ್ತಾ ಇರುವುದು ಈ ಸರ್ಕಾರವನ್ನ ಆಯುಷ್ಯವನ್ನು ಇನ್ನೂ 3 ವರ್ಷಗಳ ಕಾಲ ಮುಂದೂಡಿಕೆ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲ ಒಂದು. ಎರಡನೇದು, ಮುಂದಿನ ಚುನಾವಣೆಯಲ್ಲಿ ತನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಎನ್ನುವಂಥ ಆಸೆ ಅವರಿಗಿದೆ. ಕುರ್ಚಿ ಬಿಟ್ಟು ಕೊಟ್ಟರೆ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಅಪ್ರಸ್ತುತರಾಗ್ತಾರೆ, ಬೇರೆ ಬೇರೆ ನಾಯಕರುಗಳು ಸೃಷ್ಟಿಯಾಗ್ತಾ ಹೋಗ್ತಾರೆ. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಇಲ್ಲ. ಡಿ ಕೆ ಶಿವಕುಮಾರ್ ಸಹ ಮಾಸ್ ಲೀಡರ್ ಏನೂ ಅಲ್ಲ. ಸಿದ್ದರಾಮಯ್ಯನವರು ಮಾಸ್ ಲೀಡರು. ಸಿದ್ದರಾಮಯ್ಯ ಗೊತ್ತಿದೆ, ನಾನು ಬಿಟ್ಟರೆ ಬೇರೆ ಯಾವುದೇ ಪಕ್ಷದಲ್ಲಿ ಮಾಸ್ ಲೀಡರ್ ಇಲ್ಲ ಅಂತ ಹೇಳಿ. ಆದ್ದರಿಂದ ಅಧಿಕಾರ ಇರುವಾಗ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ಪ್ರಯತ್ನದಲ್ಲಿ ಸಿದ್ದರಾಮಯ್ಯರು ಮುಂದುವರಿತಿದ್ದಾರೆ. ಅದು ಎಲ್ಲಿಯವರೆಗೆ ನಡೀತದೆ ನೋಡಬೇಕಿದೆ. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.
Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.